ಸಾಮಾಜಿಕ ಆರೋಗ್ಯನ ಕಾತೊನ್ನ ನೀಟಿಡು ಕೊರೋನಾದ ಸಂದಿಗ್ಧ ಪರಿಸ್ಥಿತಿಗಳ ಸಮಾಜದ ಬೇಲೆ ಮನ್ಪುನ ಆಶಾ ಕಾರ್ಯಕರ್ತೆಯರಿಗೆ ಆಹಾರ ದಿನಬಳಕೆದ ಸಾಮಗ್ರಿಗಳನ್ನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಗುರುವಾರ ಕಾಂಡೆ ವಿತರಣೆ ಮಾಡ್ತಾರೆ. ಮಂಜನಾಡಿ ಬೆಳ್ಮ ಕೋಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಒಳಪಡೆಯಿನ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆಯರಿಗೆ ಆಹಾರ ಸಾಮಗ್ರಿಗಳನ್ನು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗುರುವಾರ ಕಾಂಡೆ ವಿತರಣೆ ಮಾಡ್ತಾರೆ. ನಮ್ಮ ಮಾತ ಭಾರಿ ಸಂದಿಗ್ಧ ಪರಿಸ್ಥಿತಿ ಉಲ್ಲ ಇನ್ನು ಕೊರೋನಾ ನಾಶಗಾದ ಡಾಕ್ಟರ್ ನಕಲು ನರ್ಸ್ ನಕಲು ಆರೋಗ್ಯ ಪರಿಚಾರಕಿಯರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅಂಚನೆ ಆಶಾ ಕಾರ್ಯಕರ್ತೆಯರು ಮಲ್ಲ ಹೋರಾಟ ಮಲ್ತೊಂದುಲ್ಲೇರು ಐಟಲ ಆಶಾ ಕಾರ್ಯಕರ್ತೆಯರು ಕಠಿಣ ಪರಿಸ್ಥಿತಿ ಬೆತೆ ಬೆತೆ ಕಡೆಟ್ ಇಲ್ಲಡೆ ಪೋದು ಆರೋಗ್ಯ ಮಾಹಿತಿಯನ್ನು ಸಂಗ್ರಹಿಸಾವಂದುಲ್ಲೇರು ಅಂಚಾದ ಅಕಲೊಟ್ಟಿಗೆ ನಮಲ ಉಲ್ಲ ನಮ್ಮ ಒಂಜಿ ಎಲ್ಲಿಯ ಅಳಿಲು ಸೇವೆಯನ್ನು ಸಂದಾವಂದುಲ್ಲ ಪಂಡದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಶಾ ಕಾರ್ಯಕರ್ತೆಯರಿಗೆ ಅಭಿನಂದನೆದ ಪಾತ್ರ ಪಂಡೇರು ದಾಯರು. ಒಂದು ಕೊರೋನಾ ಮಹಾಮಾರಿಯ ಮುಕ್ತಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವಿವಿಧ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗ, ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು, ನಮ್ಮ ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಎಲ್ಲರೂ ಸೇರಿಕೊಂಡು ಈ ಒಂದು ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವು ಆಶಾ ಕಾರ್ಯಕರ್ತೆಯರನ್ನು ಬಹಳ ಗೌರವದಿಂದ ಅವರ ಮಾಡುವಂಥ ಕೆಲಸ ನಿಜವಾಗಿಯೂ ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ಮನೆ ಮನೆಗೆ ಸಂಪರ್ಕವನ್ನು ಮಾಡಿ ಆ ಇಡೀ ಜನಸಮುದಾಯದ ಆರೋಗ್ಯವನ್ನು ಕಾಪಾಡುವಂತಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಆಶಾ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಬಹಳ ನೀವು ಯಾವುದೇ ರೀತಿಯಲ್ಲಿ ಹೆದರಬೇಕಂತಿಲ್ಲ ಈ ಒಂದು ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ. ಯಾಕೆಂತಂದರೆ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ. ಇವತ್ತು ಸರ್ಕಾರವು ಕೂಡ ಬೇಕಾದಂಥ ಭದ್ರತೆಯನ್ನು ಎಲ್ಲರಿಗೂ ಕೂಡ ಯಾರೆಲ್ಲ ಈ ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಒಂದು ರೀತಿಯ ಧೈರ್ಯದ ಒಂದು ವಿಚಾರಗಳನ್ನು ಇಟ್ಟಿರುವಂಥದ್ದು. ಇವತ್ತು ಬೇರೆ ಬೇರೆ ಕಡೆ ನಾವು ನೋಡಿದಾಗ ಆಶಾ ಕಾರ್ಯಕರ್ತೆಯರು ಬರಿಗಾಲಲ್ಲಿ ನಡುಬಿಸಿರಲ್ಲಿ ಬೇರೆ ಬೇರೆ ಮನೆಗೆ ಸಂಪರ್ಕವನ್ನು ಮಾಡಿ ಎಲ್ಲರ ಆರೋಗ್ಯದ ಒಂದು ಹಿತವನ್ನು ಕಾಯುತ್ತಿರುವಂಥ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮಿಂದಾದ ಒಂದು ಅಳಿಲ ಸೇವೆಯನ್ನು ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಮ್ಮ ಜಿಲ್ಲಾ ಪಂಚಾಯತಿನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿಯವರು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಕೆಲಸ ನಿರಂತರವಾಗಿ ನಡೆಯಲಿ, ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಿ ನಮಗೆ ದೊರೆಯಲಿ ಅಂತ ನಾವು ನಮ್ಮಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯವರು
ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈಗಾಗಲೇ ಹಲವಾರು ಬಾರಿ ಕೈ ಮುಗಿದು ವಿನಂತಿಯನ್ನು ಸಾರ್ವಜನಿಕ ಬಂಧುಗಳಲ್ಲಿ ಮಾಡಿರುವಂಥದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಹೋರಾತ್ರಿ ಈ ಒಂದು ಕೊರೋನಾ ಮಹಾಮಾರಿಯ ಮುಕ್ತಿಗಾಗಿ ಕೆಲಸವನ್ನು ಮಾಡುತ್ತಿರುವಂಥದ್ದು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಈ ಭಾಗದ ನೆಚ್ಚಿನ ಸಂಸದರು, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರವರು ಮಾಡುತ್ತಿರುವಂಥ ಕೆಲಸ, ಒಟ್ಟಾಗಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮಾಡುತ್ತಿರುವಂಥ ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಒಟ್ಟಾಗಿ ನಾವೆಲ್ಲರೂ ಇಡೀ ಜನ ಒಟ್ಟಾಗಿ ಒಂದು ಪ್ರಯತ್ನಕ್ಕೆ ಇಳಿದಾಗ ಖಂಡಿತವಾಗಿಯೂ ಅದು ಕೊರೋನಾ ಮುಕ್ತಿ ಖಂಡಿತವಾಗಿ ಆಗ್ತದೆ ಅಂತ ಹೇಳುತ್ತಾ, ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ನಮಗೆ ನಿಯಮಗಳನ್ನು ಕೊಟ್ಟಿದೆ ಆ ನಿಯಮಗಳೆಲ್ಲವನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ಯಾವುದೇ ಒಂದು ಸಂದರ್ಭದಲ್ಲಿ ಅಗತ್ಯ ಬಿದ್ದಾಗ ಮನೆಯಿಂದ ಹೊರಗಡೆ ಬಂದಾಗ ಮಾಸ್ಕನ್ನು ಧರಿಸುವಂಥದ್ದು, ಸಾಮಾಜಿಕ ಅಂತರವನ್ನು ಕಾಯುವಂಥದ್ದು, ಒಟ್ಟಾಗಿ ಕೆಲಸವನ್ನು ನಾವೆಲ್ಲ ಮಾಡಿದಾಗ ಆದಷ್ಟು ಬೇಗ ಈ ಕೊರೋನಾದ ಮುಕ್ತಿ ಖಂಡಿತವಾಗಿ ಆಗ್ತದೆ ಅಂತ ಹೇಳುತ್ತಾ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಮಾತು. ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಲಾಕ್ಡೌನ್ ಆಯ್ನ ಸಂದರ್ಭ ಸಂಕಷ್ಟ ಉಪನಕ್ಲೆಗ್ ಸುರು ಕಿಟ್ಟುಕೊರನೆ ಸುರು ಮಲ್ತಿನಾರೆ ಶ್ರೀ ಕೆ ರವೀಂದ್ರ ಶೆಟ್ಟರ್ ಇತ್ತ ಆಶಾ ಕಾರ್ಯಕರ್ತೆಯರೆಗ್ಲ ಹರೆಕಳ ಪಾವರುಡು ಕೊರಿತರು ಇನಿ ನಾಟಕಲ್ ವ್ಯಾಪ್ತಿದಕ್ಲೆಗ್ ಕೊರೊಂದುಲ್ಲೇರು ಪಂಡದು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಶ್ರೀ ಕೆ ರವೀಂದ್ರ ಶೆಟ್ಟರ್ನ ಸಾಮಾಜಿಕ ಸೇವೆಗೆ ಅಭಿನಂದನೆ ಸಂದಾಯರು. ಆತ್ಮೀಯ ಸಹೋದರರು, ಇವತ್ತೇನು ಆಶಾ ಕಾರ್ಯಕರ್ತರ ಬಗ್ಗೆ ಇರ್ಬೋದು, ಸಮಾಜದ ಯಾವುದೇ ಸ್ತರದ ಜನರೇ ಇರಲಿ, ಅವರಿಗೆ ಒಂದು ರೀತಿಯ ತಮ್ಮ ಸೇವೆಯನ್ನು ಸಲ್ಲಿಸುವಂಥ ಮಹತ್ ಕಾರ್ಯವನ್ನು ತನ್ನ ವಿದ್ಯಾಸಂಸ್ಥೆಯ ಮೂಲಕ, ಈಗಾಗಲೇ ಗೊತ್ತಿದೆ ವಿದ್ಯಾರತ್ನ ವಿದ್ಯಾಸಂಸ್ಥೆ ತನ್ನ ತಾಯಿಯೇ ದೇವರೆಂಬ ಮೊದಲ ವಾಕ್ಯದಂತೆ ಅದನ್ನು ಇಟ್ಕೊಂಡು ಇಲ್ಲಿಯ ಮಕ್ಕಳಿಗೆ ಅಥವಾ ಇಲ್ಲಿಯವರಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಸೇವೆಯಲ್ಲಿ ಕೂಡ ತಾವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಎಂಬುದನ್ನು ನಿರಂತರವಾಗಿ ತೋರಿಸಿಕೊಟ್ಟವರು ನನ್ನ ಆತ್ಮೀಯ ಸಹೋದರರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಚಟುವಟಿಕೆಗೆ ಬರ್ತಾ ಇದೆ. ನಮಗೆಲ್ಲರಿಗೂ ಕೂಡ ಇದೆ, ಕೊರೋನಾ ಸಂಕಷ್ಟದ ಈ ಮಹಾಪರ್ವದ ಕಾಲದಲ್ಲಿ ರಾತ್ರಿ ಹಗಲು ಕೆಲಸ ಮಾಡ್ತಾ ಇರೋರು ಯಾರಂತ ಹೇಳಿದರೆ ನಿಸ್ವಾರ್ಥ ಸೇವೆಯನ್ನು ಕೊಡ್ತಾ ಇರುವಂಥವ್ರು ಆಶಾ ವರ್ಕರ್ಸ್ ಇರ್ಬೋದು, ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ವೈದ್ಯಾಧಿಕಾರಿಗಳ ತಂಡ ಮತ್ತು ಇಂಥ ಸಾಮಾಜಿಕ ಕಳಕಳಿ ಇರುವಂಥ ನಾಯಕರು ಎಲ್ಲರಿಗಾಗ್ಬೋದು ರೀತಿಯ. ಯಾಕಂತೇಳಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಲಾಕ್ಡೌನ್ ಆರಂಭವಾದ ಒಂದು 5-10 ದಿನಗಳಲ್ಲಿ ಒಂದು ಗಣನೆಗೆ ಬಂದದ್ದು ಜನರು. ಯಾಕಂತೇಳಿದರೆ ದಿನಕೂಲಿ ಮಾಡುವಂಥ ಮಧ್ಯಮ ವರ್ಗದ ಜನರು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ಯಾಕೆ ಅವರನ್ನ ಪ್ರತಿ ಸಲ ನೆನಪಿಸ್ಕೊಳ್ತೇನೆ ಅಂತ ಹೇಳಿದರೆ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸೇವೆಯ ರೂಪದಲ್ಲಿ ಜನರಿಗೆ ಕಿಟ್ಟು ಕೊಡುವುದನ್ನು ಆರಂಭ ಮಾಡಿದ್ದೆ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇನೆ. ನನಗೊಂದು ದಿವಸ ಫೋನ್ ಮಾಡಿದ್ರು, ಅಕ್ಕ ಹೀಗೆ ಪರಿಸ್ಥಿತಿ ಸಡನ್ನಾಗಿ ಲಾಕ್ಡೌನ್ ಆಗಿರೋದ್ರಿಂದ ನಾವು ಅರ್ಹ ಫಲಾನುಭವಿಗಳನ್ನು ಮಾತ್ರ ಹುಡುಕಿದ್ದು, ಆದರೆ ಇವತ್ತು ಅದೇ ಕಿಟ್ ಬೇರೆ ರೀತಿಯ ಪ್ರಕ್ರಿಯೆಯನ್ನು ಪಡೀತಾ ಇದೆ. ಅದು ಕೂಡ ಎಲ್ಲ ಒಂದು ಕಡೆ ನೋವಿದೆ. ನಮ್ಮ ಹೇಮಂತಣ್ಣ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಿರಂತರವಾಗಿ ಪ್ರಚಾರವಿಲ್ಲದೆ ಎಲ್ಲೋ ಈಗ ಅಲ್ಲಿ ಪ್ರಚಾರವನ್ನು ಕೊಡ್ತಾ ಇದೆ. ಆದರೆ ನನಗೆ ಜನತೆಯಿಂದ ಬಂದ ಸಂದೇಶ ಅಂತ ಹೇಳಿದರೆ, ಎಲ್ಲೆಲ್ಲಿ ಕಾರ್ಯಕರ್ತರ ತಂಡ ಇದ್ದಾರೆ, ಎಲ್ಲೆಲ್ಲಿ ದಾನಿಗಳಿದ್ದಾರೆ, ಸಂಘ ಸಂಸ್ಥೆಗಳಿದೆ, ಅವರೆಲ್ಲರಲ್ಲಿ ಕಾಡಿ ಬೇಡಿ ಯಾವುದೇ ಜಾತಿ ಭೇದ ಇಲ್ಲದೆ ಈ ಕಿಟ್ಟುಗಳ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದರೆ ಇದೆಲ್ಲರ ಮುಖ್ಯ ಒಂದು ಸಂದೇಶದ ಜೊತೆ ತಮಗೆ ನಾನೊಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಶಾ ಕಾರ್ಯಕರ್ತರ ಮೇಲೆ, ಅಂಗನವಾಡಿ ಕಾರ್ಯಕರ್ತರ ಮೇಲೆ, ಇವನ್ ವೈದ್ಯಾಧಿಕಾರಿಗಳು ಎಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ, ನಾನು ಬರುವಾಗ ಸ್ವಲ್ಪ ತಡ ಆಯಿತು. ದೇರ್ಲಕಟ್ಟೆಯಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಯಾರೋ ಪಾಪ ಮಾತಾಡ್ತಿರುವಾಗ ಬೈತಾ ಇದ್ರು. ಹಾಗಾದರೆ ನಾವು ಯಾಕಂತ ಹೇಳಿದರೆ ನಿರಂತರವಾಗಿ ಅವರ ಒಂದು ಆರೋಗ್ಯದ ಒಂದು ಕಾಳಜಿಯನ್ನು ಬಿಟ್ಟು ಜನತೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆಗ ನಿಮಗೆ ಒಂದೆರಡು ಕಡೆಗಳಲ್ಲಿ ಭಾಳಷ್ಟು ಈ ಹಿಂದೆ ಬೇರೆ ಬೇರೆ ಘಟನೆಗಳಿಂದ ನೀವು ಮನೆ ಭೇಟಿಗೆ ಹೋಗುವಾಗ ತುಂಬ ಸಮಸ್ಯೆಗಳು ಆಗ್ತಾ ಇದೆ. ಆದರೆ ದಯವಿಟ್ಟು ಹೆದರ್ಕೊಳ್ಬೇಡಿ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಶೇಷವಾಗಿ ಆಶಾ ಕಾರ್ಯಕರ್ತರಿಗೆ ಯಾರಾದರೂ ಈ ರೀತಿ ತೊಂದರೆ ಮಾಡಿದರೆ ಕಾನೂನು ರೀತಿಯಲ್ಲಿ ಅವರು ಮಾವನ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಾವನ ಮನೆ ಅಂತ ಹೇಳಿದ್ರೆ ಪರ್ಮನೆಂಟ್ ಅವರಿಗೆ ಕಾನೂನಿನ ಮೂಲಕ ಶಿಕ್ಷೆ. ನಿಮಗೆ ಯಾರೇ ಆಗಲಿ ಸ್ನೇಹಿತರೆ, ನಾವಿದ್ದೇವೆ. ನೀವು ಹೋಗುವಾಗ ಬರುವಾಗ ಯಾರಾದರೂ ನಿಮ್ಮನ್ನು ಕೆಲವು ಕೀಳರಿಮೆಯಿಂದ ಮಾತಾಡಿದರೆ ಅಥವಾ ನಿಮ್ಮ ಸೇವೆಗೆ ಯಾರಾದರೂ ಅಡ್ಡಿಪಡಿಸಿದರೆ ಇಮಿಡಿಯೇಟ್ ಮೊದಲನೆಯದಾಗಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಯಾರು ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಅಥವಾ ವೈದ್ಯಾಧಿಕಾರಿಗಳಿದ್ದಾರೆ, ಅಲ್ಲಿಯ ಯಾರು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ ಅವರಲ್ಲಿ ನೀವು ತಿಳಿಸಿ. ಅವರು ನಿಮಗೆ ಸ್ಪಂದಿಸದಿದ್ದರೆ ನೇರವಾಗಿ ನನ್ನ ಗಮನಕ್ಕೆ ತರ್ಬೋದು. ರವಿಯಣ್ಣ ಇದ್ದಾರೆ,
ಯಾಕಂತ ಹೇಳಿದ್ರೆ ನೇರವಾಗಿ ಅವರನ್ನು ಕಾನೂನಾತ್ಮಕವಾಗಿ ಮತ್ತೆ ಸಾಧ್ಯವಾದ್ರೆ ಅಂತ ಬೈಯುವಾಗೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಏನಿಲ್ಲ, ಯಾರಪ್ಪನ ಮನೆ ಗಂಟು ಹೋಗೋದಿಲ್ಲ. ಯಾಕಂದ್ರೆ ಅವರು ಸುರಕ್ಷಿತರಾಗಿರ್ತಾರೆ, ಅವರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅದರಿಂದ ನೀವು ಹೆದರಬೇಕಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ನಮಗೆ ಏನೋ ಇದೆ, ನಾವು ಇಷ್ಟೆಲ್ಲ ದುಡಿತೇವೆ, ನಮಗೆ ಒಂದು ಕಿಂಚಿತ್ತು ಗೌರವಧನ ಖಂಡಿತ ನಿಮಗೆ ಗೊತ್ತಿರ್ಬೋದು. ನಾನು PUC ಯಲ್ಲಿರುವಾಗ ಅಂಗನವಾಡಿ ಕಾರ್ಯಕರ್ತೆ ನನಗೆ ಪೋಸ್ಟಿಂಗ್ ಬರೋದು ಕೇವಲ 400 ರೂಪಾಯಿ. ನಮ್ಮಲ್ಲಿ ಹಿರಿಯರೆಲ್ಲ ಇದ್ದಾರೆ 100 ರೂಪಾಯಿಗೆ ಕೆಲಸ ಮಾಡಿದಂಥದ್ದು. ಇವತ್ತು ನೀವು ಕೇಂದ್ರದಲ್ಲಿ ಮಿಂಚ್ತಾ ಇದ್ದೀರಾ ಆಶಾ ಕಾರ್ಯಕರ್ತರಲ್ಲಿ ಹೇಳಿದರೆ, ಒಂದಲ್ಲ ಒಂದು ದಿನ ನೀವು ಮಾಡಿದ ನಿಸ್ವಾರ್ಥ ಸೇವೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಸರ್ಕಾರಿ ಉದ್ಯೋಗದ ಒಂದು ಭಾಗದಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೇರಿಕೊಳ್ತೀರಿ. ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆದಷ್ಟು ಹೋದಲ್ಲಿ ಬಂದಲ್ಲಿ ಜನರಿಗೆ ಒಂದೇ ಮಾಹಿತಿ ಕೊಡಿ, ಮನೆಯಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿರಲಿ. ಆದಷ್ಟು ಮಾಸ್ಕ್ ಧರಿಸುವಂಥದ್ದು, ನೀವು ಕೂಡ ನಿಮ್ಮ ಸುರಕ್ಷತೆಯನ್ನು, ನಿಮ್ಮನ್ನು, ನಿಮ್ಮ ಮನೆಯವರನ್ನು, ಅವರ ಬಗ್ಗೆ ಕೂಡ ಕಾಳಜಿ ತಗೊಂಡು ವಿಶೇಷವಾಗಿ ಸಂದರ್ಭದಲ್ಲಿ ಸೇವೆಯನ್ನು ನೀಡಿದಂಥ ನನ್ನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಾನು ಬರುವಾಗ ಹೇಳ್ತಾ ಇದ್ದೆ, ಬಹುಶಃ ದೇವರು ಕಾಣದ ಕೈಗಳು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡಬೇಕಿದ್ರೆ ಇಂತಹ ನಿಸ್ವಾರ್ಥ ಮತ್ತು ಉದಾರ ದಾನಿಗಳು ಮಾತ್ರ ಇದ್ದಂಥ ಇಂಥ ಸಂಕಷ್ಟ ಕಾಲದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕಾಗ್ತದೆ. ಅಣ್ಣ, ನಿಮಗೆ ಕೊಡುವಂಥ ಸೇವೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸದಾ ರಕ್ಷಿಸಲಿ. ಇನ್ನಷ್ಟು ನಿಮ್ಮಿಂದ ಈ ಸಮಾಜಕ್ಕೆ ಸೇವೆ ಆಗಲಿ. ವಿಶೇಷವಾಗಿ ಗ್ರಾಮದಲ್ಲಿ, ಕ್ಷೇತ್ರದಲ್ಲಿ ಹೇಮಂತ್ ಶೆಟ್ಟಿಯವರ ಬಗ್ಗೆ ಕೂಡ ಕೇಳಿರ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ರಾತ್ರಿ ಹಗಲು ರನ್ನಿಂಗಲ್ಲೇ ಇರ್ತಾರೆ. ಎಲ್ಲೆಲ್ಲಿ ಸೇವೆಗಳು ಬೇಕಾ, ಕೇವಲ ನಮ್ಮಲ್ಲಿ ವಾರ್ ರೂಮ್ ಮಾಡಿದ್ದಾರೆ ರಾಜ್ಯ ಮತ್ತು ಜಿಲ್ಲೆಯಲ್ಲಿ, ಅಲ್ಲಿಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಆ ಬೇಸರವನ್ನು ಕೂಡ ನಾನು ವ್ಯಕ್ತಪಡಿಸಲೇಬೇಕಾಗ್ತದೆ. ಯಾಕಂತೇಳಿದರೆ ಪಕ್ಕದಲ್ಲಿ ಯಾರೋ ಸಹಾಯ ಮಾಡೋ ಒಬ್ಬ ದಾನಿ ಇದ್ದಾರೆ ಅಥವಾ ಸಂಘ ಸಂಸ್ಥೆಗಳಿದ್ರೆ ಅವರ ನಂಬರ್ ಗೊತ್ತಿರೋದಿಲ್ಲ. ನಮ್ಮ ಕೆಲವೊಂದು ಕಷ್ಟ, ನಾನು ಬಡತನ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾರು ಬಡತನದಲ್ಲಿ ಇಲ್ಲ ಈ ಕಾಲದಲ್ಲಿ, ಎಲ್ಲ 1 ಜನ 2 ಜನ ಇರ್ಬೋದು. ಕಷ್ಟಕರ ಕಾಲ ಇದು. ಆದರೆ ನಮಗೆ ಜಿಲ್ಲೆದು ರಾಜ್ಯದ ವಾರ್ ರೂಮ್ಗಳ ನಂಬರ್ ಬಾರಿ ಬೇಗ ಸಿಗ್ತದೆ, ಮಾಡಿ ತೊಂದರೆ ಇಲ್ಲ, ಅದು ನಿಮ್ಮ ಕರ್ತವ್ಯ. ಯಾಕಂತ ಹೇಳಿದರೆ ಸರ್ಕಾರ ಹೇಳಿದೆ. ಆದರೆ ಅಲ್ಲಿ ನಾವು ಇನ್ವೆಸ್ಟಿಗೇಷನ್ಗೆ ಹೋದಾಗ ನಂಬರನ್ನು ಇಟ್ಕೊಂಡು ಹೋಗುವಾಗ ಅಲ್ಲಿ ಕೆಲವರು ಭಾಳಷ್ಟು ಆರಾಮವಾಗಿರ್ತಾರೆ, ಅಲ್ಲಿ ಏನು ಅಂಥದ್ದಿರುವುದಿಲ್ಲ. ನಮ್ಮಲ್ಲಿ ಮಾತಾಡುವಾಗ 3 ದಿವಸ 4 ದಿವಸ ಅಂತ ಹೇಳ್ತಾರೆ. ಬಟ್ ಆ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ. ನಿಮಗೆ ಅವಶ್ಯಕ ಇರುವಂಥ ವಸ್ತುಗಳನ್ನು ಇಟ್ಕೊಂಡು ಅನಾವಶ್ಯಕವಾಗಿರುವಂಥದ್ದು ನಿಮ್ಮ ಮನೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಇನ್ನೂ ಕೂಡ ಕಾಣದ ಕೈಗಳು ಸ್ವಾಭಿಮಾನದಿಂದ ತನಗೇನಿಲ್ಲದಿದ್ರು ಯಾನು ಎರಡಲಕ್ಕೇನು ಅಂತ ಕೂತ್ಕೊಂಡ ಕೈಗಳಿವೆ. ಅದು ಆಶಾ ವರ್ಕರ್ಸ್. ನೀವು ಮನೆ ಭೇಟಿಗೆ ಹೋಗುವಾಗ ನಿಮಗೆ ಗೊತ್ತಾಗ್ತದೆ. ಅದು ದಾನಿಗಳನ್ನು, ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸುವವರಿಗೆ ತಿಳಿಸಿ. ಇನ್ನು ಕೆಲವರು ಬೇಕಾದಷ್ಟು ಇಟ್ಕೊಂಡು ಇನ್ನೇನು ನಲ್ಪ ಕಿಲೋ ಸ್ಟಾಕ್ ಹಣ್ಣು, 35 ಕಿಲೋ ಸ್ಟಾಕ್ ಹಣ್ಣು ಅಂತೇಳಿ ಸ್ಟಾಕ್ ಲಿಸ್ಟ್ ತೆಗಿತಾ ಇದ್ದಾರೆ. ನಾನು ತುಂಬ ನೋವಿಂದ ಹೇಳುವಂಥದ್ದು, ಓಪನ್ ಆಗಿ ನನ್ನ ಮೇಲೆ ಬೇಜಾರು ಅಂದರೆ ದಯವಿಟ್ಟು ಬೇಡ. ನಮಗೆ ದೇವರು ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ. ಈ ಕಷ್ಟಕರ ಕಾಲದಲ್ಲಿ ನಾವು ಉಪಯೋಗಿಸುವ, ಆದರೆ ನಿಮ್ಮ ಸೇವೆಗೆ ಇದು ಕೊಡುವುದು ಏನೂ ಅಲ್ಲ. ಅಂಥ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ರವಿ ಅಣ್ಣ ಸಾರ್ವಜನಿಕರನ್ನು ಬಿಟ್ಟು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ನನ್ನ ಆಶಾ ವರ್ಕರ್ಸ್ಗಳ ಮೇಲೆ ಕೂಡ ವಿಶೇಷವಾದಂಥ ಪ್ರೀತಿಯನ್ನು, ಕಾಳಜಿಯನ್ನು ತೋರಿಸಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಅವರ ಸೇವೆಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮಂಥ ಸೇವಾದಾನಿಗಳು ಇನ್ನಷ್ಟು ಇದ್ದವರಿಗೆ ಕೊಡಲಿಕ್ಕೆ ಎಲ್ಲರಿಗೆ ಮನಸ್ಸಾಗುವುದಿಲ್ಲ. ನಿಮ್ಮಂಥ ಮನಸ್ಸು ಇನ್ನಷ್ಟು ಇರುವಂಥ ಎಲ್ಲ ಒಳಗಡೆ ಕೂತ್ಕೊಂಡಿರುವಂಥ ದಾನಿಗಳಿಗೆಲ್ಲ ಕೊಡಲಿ. ನೀವು ಈ ಸಮಾಜಕ್ಕೆ ಸ್ಫೂರ್ತಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸೇವೆ ಚಟುವಟಿಕೆಗಳು ನಿರಂತರವಾಗಿ ನಡೀಲಿ. ನೀವು ಚೆನ್ನಾಗಿರಿ, ನಿಮ್ಮ ಬಗ್ಗೆ ಕಾಳಜಿ ವಿಶೇಷವಾಗಿ ತಗೊಳ್ಳಿ ಅಂತ ಹೇಳ್ತಾ, ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಆಶಾ ಕಾರ್ಯಕರ್ತರಿಗೆ, ನಮ್ಮ ವೈದ್ಯಾಧಿಕಾರಿಗಳ ಇಡೀ ತಂಡಕ್ಕೆ ಕೊಟ್ಟು ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಕೋಣಾಜೆ ಶಕ್ತಿ ಕೇಂದ್ರದ ಅಧ್ಯಕ್ಷರೇ ಶ್ರೀ ಸುರೇಶ್ ಶೆಟ್ಟಿ ಅಮ್ಲಮಗರು, 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ ಶ್ರೀ ಹರೀಶ್ ಭಂಡಾರ ಬಯಲು, ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಂದಿನಿ, ಲ್ಯಾಬ್ ಟೆಕ್ನಿಷಿಯನ್ ಜಲೀಲ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲು ಪಡೆದಿದ್ದೀರಿ. ಬಿಜೆಪಿ ಹರೇಕಳ ಗ್ರಾಮ ಸಮಿತಿ ಕಾರ್ಯದರ್ಶಿ ಶ್ರೀ ಸದಾಶಿವ ಆಚಾರ್ಯ ಎದ್ಕೊಂದು ಪ್ರಾಸ್ತಾವಿಕವಾದ ಪಾತೇರಿಯರು. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಈಗ ತಾನೇ ಒಂದು 4 ದಿವಸ ಮುಂಚೆ ಹರೇಕಳ ಗ್ರಾಮದಲ್ಲಿ ಬೋಳಿಯಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟ ಹರೇಕಳ, ಪಾವೂರು, ಬೋಳಿಯಾರು ಗ್ರಾಮದ ಗೌರವಾನ್ವಿತ ಆಶಾ ಕಾರ್ಯಕರ್ತರಿಗೆ ಅವರ ನಿಸ್ವಾರ್ಥ ಸೇವೆಯನ್ನು ಮನಗಂಡು ಮೊನ್ನೆ ಅಕ್ಕಿ, ಪಡಿತರ ಇತರ ಅಗತ್ಯ ಸಾಮಗ್ರಿಗಳನ್ನು ಮೊನ್ನೆ ಅವರು ವಿತರಿಸಿದ್ದಾರೆ. ನಾನು ಯಾಕೆ ಅವರನ್ನು ಹೊಗಳುವುದಲ್ಲ, ಅದು ಇರುವ ಸತ್ಯ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗೆ ಇಲ್ಲಿ ಕೂಡ ನಾಟಕಲ್ಲಿ ಮಂಜನಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಗಮಿಸಿದ ನಾಟಕಲ್ ಆಗಮಿಸಿದಂಥ
ನಮ್ಮ ಗೌರವಾನ್ವಿತರು ರವೀಂದ್ರ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೆಚ್ಚಾಗಿ ನಮಗೆ ಕೇಂದ್ರ ಬಿಂದು ಆಗಿರುವುದು ಯಾರು ಅಂತ ಹೇಳಿದರೆ ಗೌರವಾನ್ವಿತ ಆಶಾ ಕಾರ್ಯಕರ್ತರಂತಲ್ಲ, ನಮಗೆ ಈ ಸಂದರ್ಭದಲ್ಲಿ ನಿಮ್ಮನ್ನು ತಾಯಿ ಅಂತ ಹೇಳಬೇಕಲ್ಲ, ನಿಮ್ಮನ್ನು ದೇವರು ಅಂತ ಹೇಳಬೇಕಲ್ಲ, ಒಡಹುಟ್ಟಿದ ಸಹೋದರಿಯರು ಅಂತ ಹೇಳಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅದಕ್ಕೆ ನಾವು ಶಬ್ದವೇ ಬರೋದಿಲ್ಲ ನಮಗೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ವೈಯಕ್ತಿಕ ಕಷ್ಟಗಳನ್ನು ಬದಿಗಿಟ್ಟು ಸಮಾಜದ ಆರೋಗ್ಯವೇ ತಮ್ಮ ಆರೋಗ್ಯ ಅಂತ ತಿಳಿದುಕೊಂಡು ಬಿಸಿಲಿಗೂ ಕೂಡ ಸರ್ಕಾರ ಏನು ನಿಮಗೆ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಕಟ್ಟುನಿಟ್ಟಿನಲ್ಲಿ ಪಾಲಿಸುವಂಥವರು ಹಾಗೆ ನಿಮಗೆಲ್ಲರಿಗೂ ನಾನು ಒಂದೇ ಮಾತಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ.